ಸಂಸ್ಥೆಯ ಸಂಚಾಲಕರು ಆರೋಹಣ ಮಾಡಲಿದ್ದಾರೆ. ನಮ್ಮ ಉಭಯ ಶಾಲೆಗಳ ಹಿರಿಮೆ ಕಡಿಮೆಯು ದಾನದಂತರ ಪ್ರಸಾರವಾಗಲಿದೆ. ಎಪ್ಪತ್ತಾರು ವರ್ಷಗಳ ಇತಿಹಾಸ ಇರುವ ನಮ್ಮ ಸಂತ ಫಿಲೋಮಿನಾ ಪ್ರೌಢಶಾಲೆ ಸ್ಥಾಪಕರಾದ ಮೊನ್ಸಿಂಜರ್ ಆಂಟನಿ ಪತ್ರಾವು ಅವರನ್ನು ಗೌರವದಿಂದ, ಭಕ್ತಿಯಿಂದ ಹಾಗೂ ಕೃತಜ್ಞತಾಪೂರ್ವಕವಾಗಿ ನಾವು ಸ್ಮರಿಸಿ, ಅವರು ಸ್ಥಾಪಿಸಿದ ಎಲ್ಲ ಸಂಸ್ಥೆಗಳು ಇವತ್ತು ಬೆಳವಣಿಗೆ ಹೊಂದಿ ಈ ಸಂಸ್ಥೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಮಕ್ಕಳು ಅವರ ಭವಿಷ್ಯವನ್ನು ರೂಪಿಸಿಕೊಂಡು ದೇಶದಲ್ಲಿ ವಿದೇಶಗಳಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ. ಮಾತ್ರ ಅಲ್ಲ, ಒಳ್ಳೆಯ ಜೀವನವನ್ನು ಅವರು ನಡೆಸಿದ್ದಾರೆ. ನಮ್ಮ ಸ್ಥಾಪಕರು ಮಾಡಿದಂತಹ ಪುಣ್ಯದ ಕೆಲಸ ಇವತ್ತು ಫಲ ಕೊಟ್ಟಿದೆ. ಅದಕ್ಕಾಗಿ ನಾವೆಲ್ಲರೂ ಸಂತೋಷದಿಂದ ಇದ್ದೇವೆ. ನಾವೆಲ್ಲರೂ ನಮ್ಮ ಹೃದಯಗಳಿಂದ ಅವರಿಗೆ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಕನಸನ್ನು ಮುಂದೆ ಕೊಂಡೋಗುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡುವಂಥದ್ದು, ಒಳ್ಳೆಯ ಸಂಸ್ಕಾರಗಳನ್ನು ಅವರು ಕೊಡುವಂಥದ್ದು, ಅವರು ಈ ನಮ್ಮ ನಾಡಿಗೆ ಅವರು ಒಳ್ಳೆಯ ನಾಗರಿಕರಾಗಿ ಬೆಳೆಸುವಂಥ ಜವಾಬ್ದಾರಿ ನಮಗೆ ಇದೆ. ಅದಕ್ಕೆ ನಾವು ಶಿಕ್ಷಕರು, ಹಿರಿಯರು ಅದರ ಜವಾಬ್ದಾರಿಯನ್ನು ಸರಿಯಾಗಿ ಮಾಡುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆ ಈ ಉತ್ತಮ ಸಂಸ್ಥೆ ಲಭ್ಯವಾಗಿದೆ. ಈ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ನಿಮ್ಮನ್ನು ನಿಮ್ಮ ತಂದೆ ತಾಯಿಗಳು ಹೆತ್ತವರು ಇಲ್ಲಿ ಸೇರಿಸಿದ್ದಾರೆ. ಈ ಸಂಸ್ಥೆಗೆ ನೀವು ಬರ್ತಾ ಇರುವಾಗ ಈ ಸಂಸ್ಥೆಯ ಆ ಒಂದು ಧ್ಯೇಯವನ್ನು ಮನಸ್ಸಿನಲ್ಲಿಟ್ಕೊಂಡು ನೀವು ಸರ್ವತೋಮುಖ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕು. ನಿಮ್ಮ ಶಿಕ್ಷಣಕ್ಕೆ ಆದ್ಯತೆ ಕೊಡುವಾಗ ಬೇರೆ ಬೇರೆ ನಿಮ್ಮ ಪ್ರತಿಭೆಗಳಿಗೆ ಕೂಡ ಅವಕಾಶಗಳು ಇಲ್ಲಿವೆ. ಅದಕ್ಕೆ ಯಾವುದೇ ಅವಕಾಶಗಳನ್ನು ಬಿಡದೆ, ನಿರ್ಲಕ್ಷಿಸದೆ ಎಲ್ಲದನ್ನು ನೀವು ಅದು ಸರಿಯಾದ ಸಮಯದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಿ. ಹಾಗೆಯೇ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ನಿಮಗೆ ನಾವು ಹೇಳ್ತಾ ಇರುವಾಗ, ಇಲ್ಲಿ ಸೇರಿದವರು ಎಲ್ಲರೂ ನಾವು ಈ ಶಾಲೆಯ ಎರಡೂ ಶಾಲೆಯ ಮುಖ್ಯಸ್ಥರಿಗೆ, ಶಿಕ್ಷಕರಿಗೆ, ಶಿಕ್ಷಕೇತರ ವೃಂದದವರಿಗೆ, ಮಕ್ಕಳಿಗೆ, ಹೆತ್ತವರಿಗೆ ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಮುಂದಿನ ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಅದು ಸುಂದರವಾಗಿ ಮೂಡಿ ಬರಲಿ. ನೀವು ಅದಕ್ಕಾಗಿ ತಯಾರಿ ಮಾಡಿದ್ದೀರಿ. ನಿಮ್ಮ ಪ್ರಯತ್ನಕ್ಕೆ ದೇವರ ಪ್ರತಿಫಲ, ಆಶೀರ್ವಾದ ಇರಲಿ. ಹಾಗೂ ನಾವೆಲ್ಲರೂ ಜೊತೆ ಸೇರಿ ಈ ಉತ್ಸವದಲ್ಲಿ ಭಾಗಿಗೊಂಡು ಸಂತೋಷ ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತರೋಣ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಮಗದೊಮ್ಮೆ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ವಂದನೆಗಳು. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.